ಪುತ್ತೂರದ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಟಾರಡು ಇಪ್ಪುನ ಶ್ರೀ ಶಾರದಾ ಭಜನಾ ಮಂದಿರಡು 89ನೇ ವರ್ಷದ ಪುತ್ತೂರು ಶಾರದೋತ್ಸವ ಕಾರ್ಯಕ್ರಮಡು ಮಂಗಳವಾರ ಬಯ್ಯ ನಡೆದಿನ ಶಾರದಾ ವಿಸರ್ಜನೆದ ಶೋಭಾಯಾತ್ರೆಯನ್ನು ಸಂಸದರು ನಳಿನ್ ಕುಮಾರ್ ಕಟೀಲ್ ಚಾಲನೆ ಮಂತರು. ಬೊಳುವಾರು ಶ್ರೀ ಆಂಜನೇಯ ಮಂತ್ರಾಲಯದ ಕೈತಲು ಪ್ರಾರ್ಥನೆ ಮಂತದು ತಾರಾಯಾಕಿನ ಸಂಸದರು ಬೊಕ ಶಾಸಕ ಅಶೋಕ್ ಕುಮಾರ್ ರೈ ಬೊಳುವಾರಡು ಭಾಗವಧ್ವಜ ರಾಧವನ ಮೂಲಕ ಶೋಭಾಯಾತ್ರೆಗೆ ಚಾಲನೆ ಕೊರಿಯರು. ಶಾರದಾ ವಿಜೃಂಭಣೆದ ಶೋಭಾಯಾತ್ರೆ ಬೊಳುವಾರು ಶ್ರೀ ಆಂಜನೇಯ ಮಂತ್ರಾಲಯದ ಕೈತಲಿರ್ದು ಶುರುವಾದ ಪುತ್ತೂರು ನಗರದ ಮುಖ್ಯ ರಸ್ತೆಡು ನಡೆತಂಡು. ಸುಮಾರು 8 ಭಜನೆದ ತಂಡ, 1300 ಜನ ಕುಣಿತ ಭಜಕರು, 500 ಜನ ಇತರ ಭಜಕರು ಭಜನೆದ ಮೂಲಕ ಶೋಭಾಯಾತ್ರೆಡು ಪಿದಡ್ಯರು. ಅವತ್ತಂದ ಸುಮಾರು 15 ಟ್ಯಾಬ್ಲೋ, ಪೂಜಾ ನೃತ್ಯ, ಡೊಳ್ಳು ಕುಣಿತ, 10 ಜಾಸ್ತಿ ಸ್ತಬ್ಧ ಚಿತ್ರಲು ಶೋಭಾಯಾತ್ರೆಡು ಇತ್ತಂಡು. ಶೋಭಾಯಾತ್ರೆ ಸಂದರ್ಭಡು ಬೊಳುವಾರಡ್ದು ದರ್ಬೆ ವೃತ್ತದ ಮುಟ್ಟ ಅಕ್ಲೆನ ಅಂಗಡಿ ಮಳಿಗೆಗೆ ವಿದ್ಯುತ್ ಅಲಂಕಾರನ ಮಂತಿದ್ದಾರೆ. ಶಾರದೋತ್ಸವ ಸಮಿತಿರ್ದು ವಿದ್ಯುತ್ ದೀಪಲಿರ್ದು ಪೇಟೆಡು ಅಲಂಕಾರ ಮಂತಿದ್ದರು. ಸಾದಿಡೀಕ ಶಾರದಾ ಮಾತೆಗೆ ಹಣ್ಣುಕಾಯಿ ಕೊರಿಯರ ಅವಕಾಶಲ ಇತ್ತಂಡು. ಮಾಜಿ ಶಾಸಕೆ ಸಂಜೀವ ಮಠಂದೂರು, ಶೋಭಾಯಾತ್ರೆ ಸಮಿತಿ ಸಂಚಾಲಕೆ ಸೀತಾರಾಮ ರೈ ಕೆದಂಬಾಡಿ ಗುತ್ತು, ಉತ್ಸವ ಸಮಿತಿ ಅಧ್ಯಕ್ಷೆ ರಾಜೇಶ್ ಬನ್ನೂರು, ಭಜನಾ ಮಂದಿರ ಅಧ್ಯಕ್ಷೆ ಕೆ ಸಾಯಿರಾಮ್ ರಾವ್, ಕಾರ್ಯದರ್ಶಿ ಕೆ ಜಯಂತ ಉರ್ಲಾಂಡಿ, ಶೋಭಾಯಾತ್ರೆ ಸಹ ಸಂಚಾಲಕೆ ನವೀನ್ ಕುಲಾಲ್, ನಗರಸಭಾ ಸದಸ್ಯೆ ಪಿಜಿ ಜಗನ್ನಿವಾಸ್ ರಾವ್, ಬಜರಂಗದಳದ ಮುಖಂಡೆ ಮುರಳೀಕೃಷ್ಣ ಹಸನ್ ತಡ್ಕ, ಅಜಿತ್ ರೈ ಹೊಸಮನೆ ಈ ಸಂದರ್ಭಡು ಇತ್ತೆರ.